ಇಂಚಗು ಅಗಲ್ದು ಪೋಯಿನ ಸಿರಿ ಬೆಳಕಿನ ಕವಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಡೋಜ ಪ್ರೊಫೆಸರ್ KS ನಿಸಾರ್ ಅಹಮದ್ ರೆಗ್ ಕೋಣಜೆ ಮಂಗಳ ಗಂಗೋತ್ರಿ JCI ವತಿರ್ದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮನು ಅಸೈಗೋಳಿ ಲಯನ್ ಸೇವಾ ಮಂದಿರ ಶುಕ್ರವಾರ ಬೈಯಾಗ ಅಟೆಂಡ್ ಮಾಡ್ತಿದ್ದೇವೆ. ಪ್ರೊಫೆಸರ್ KS ನಿಸಾರ್ ಅಹಮದ್ರನ್ನ ಭಾವಚಿತ್ರಗೆ ಪುಷ್ಪಾರ್ಚನೆ ಮಲ್ತದ ಪಾತೆರ್ನ ಕೋಣಜೆ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ PS ಎಡೆಪಾಡಿ ತಾಯರು ಜೋಗದ ಸಿರಿ ಬೆಳಕಿನಲ್ಲಿ ಪಂಪಿನ ಅದ್ಭುತ ಕಲ್ಪನೆದ ಕವಿ ಎಡ್ಡೆ ಪಾತೆರ್ನಾರು ಪ್ರಶ್ನೆಲು ಮೂಡ್ಲಗ ಆತೆ ಮೌನಗ ಶರಣಾಪಿನಾರು ಪಂಡದು ಕವಿ ನಿಸಾರ್ ಅಹಮದ್ ರೆಗ್ ನುಡಿನಮನ ಸಂದಾಯರು. ಶ್ರದ್ಧಾಂಜಲಿಯ ನೀಡಲಿಕ್ಕೆ ಪ್ರೊಫೆಸರ್ KS ನಿಸಾರ್ ಅಹಮದ್ ಈ ಹೆಸರು ಹೇಳಿದ ಕೂಡಲೇ ನನಗೆ ಹಳೆಯ ನೆನಪುಗಳು ತುಂಬ ಬರುತ್ತೆ. ಇತ್ತೀಚೆಗೆ ಪ್ರೊಫೆಸರ್ ಭೈರಪ್ಪ ಇರುವಾಗ ವೈಸ್ ಚಾನ್ಸಲರ್ ಆಗಿರುವಾಗ ಅವ್ರು ಬಂದದ್ದು. ನಾನು ಮತ್ತು ಅವರೊಂದು ಅರ್ಧ ಗಂಟೆಗಳ ಕಾಲ ಒಂದು ಏಕಾಂತದಲ್ಲಿ ಕೂತು ಲೋಕಾಂತದ ಬಗ್ಗೆ ಮಾತಾಡಿ ನನ್ನ ಹಳೆಯ ನೆನಪುಗಳನ್ನು ನೆನಪಿಸುವಾಗ ನನಗೆ ಶಾಕ್ ಆಯಿತು. 83 ವರ್ಷ ಆಗಿತ್ತಾಗಲೇ ಅವರಿಗೆ. ಆಗ ಅವರು ಅವತ್ತು ಬೇಕರೈ ಹೇಗಿದ್ದಾರೆ ಹೇಳುವಂತ ಆಯಿತು. ಅಂದರೆ ಒಟ್ಟು ನೋಡುವಾಗ ಈ ಕನ್ನಡ ಕಾವ್ಯಲೋಕದ ಒಂಟಿ ಸಲಗ ಅಂತ ಅವ್ರನ್ನ ಕರಿತಿದ್ರು. ಯಾಕೆ ಕರಿತಿದ್ರು ಅಂತ ಹೇಳಿದರೆ ಅವರು ನಡೆದದ್ದೇ ದಾರಿ. ಅದು ಭೂವಿಜ್ಞಾನಿ ಆಗಿರ್ಬೋದು ಅಥವಾ ಕವಿ ಆಗಿರ್ಬೋದು, ಯಾವುದೇ ಒಂದು ಸಾಹಿತ್ಯದ ಕೃತಿಯನ್ನು ರಚಿಸುವುದರಲ್ಲಿರ್ಬೋದು. ನೋಡ್ರಿ, ನನಗೆ ಗೊತ್ತಿಲ್ಲ ಸರಿಯಾ ತಪ್ಪೋ, ನಾನು ಈ ರೀತಿ ಮಾಡ್ತಾ ಇದ್ದೇನೆ ನಾನು ಹೋಗ್ತದೆ. ಸೊ ಅದಕ್ಕೆ ಹೇಳ್ತೇವೆ ಆನೆ ನಡೆದದ್ದೇ ದಾರಿ. ಅದು ಒಂಟಿ ಸಲ ಇನ್ನೊಂದು ಅರ್ಥದಲ್ಲಿ ಯಾಕೆ ಅಂತ ಹೇಳಿದ್ರೆ 10 ಜನ ಸೇರಿಕೊಳ್ಳಿ, ಅವರು ಯಾರಿಗೂ ಅವರು ಇದಾಗ್ತಿರ್ಲಿಲ್ಲ. ಪ್ಲೇಯಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಅದರ್ಸ್ ಹೇಳ್ತೇವಲ್ಲ, ಅದಿಲ್ಲ. ನಿಮ್ಮ ಅಭಿಪ್ರಾಯ ನಿಮಗೆ, ನನ್ನ ಅಭಿಪ್ರಾಯ ಹೀಗೆ, ಬಟ್ ನಾವು ಇಬ್ಬರು ಜೊತೆಗೆ ಆತ್ಮೀಯರಾಗಿರುವಾಣ. ಇದು ನನಗೆ ಇಷ್ಟ ಆದದ್ದು. ಈಗ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಅವರಿಗೆ ಅನ್ಯೋನ್ಯ ಸಂಬಂಧ. ಅದು ಸಿದ್ದರಾಮಯ್ಯ ಇರಲಿ, ಯಡಿಯೂರಪ್ಪ ಆಗಲಿ, ಎಲ್ಲರೂ ಅವ್ರಿಗೆ ಆಗ್ತಾರೆ. ಜಗದೀಶ್ ಶೆಟ್ಟರು ಕೂಡ ಆಗ್ತಾರೆ. ಆದರೆ ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ, ನೀವು ಯಾವ ಪಕ್ಷ ಗುಟ್ಟಲ್ಲಿ ಹೇಳಿ. ಆಗ ಹೇಳ್ತಿದ್ರು ನಾನು ನಿಮ್ಮ ಪಕ್ಷ. ನನಗೆ ಹೇಳ್ತಾ ಇದ್ರು ನೀವು ಯಾವುದು. ಸೊ ಹಾಗಾಗಿ ಅಲ್ಲಿ ಅವರಿಗೆ ಒಂದು ರೀತಿಯ ಒಂದು ಸಲುಗೆಯಲ್ಲಿ ಮಾತಾಡುವಂಥದ್ದು, ಹಿರಿಯರ ಹತ್ರ ಹೇಗೆ ಮಾತಾಡಬೇಕು, ಒಂದು ಮಗುವಿನ ಹತ್ರ ಹೇಗೆ ಮಗುವಿನ ಹತ್ರ ಮಾತಾಡುವ ಮಗು ಆಗ್ತಿದ್ರು. ಇದು ನಮಗೆ ಇರುವಂಥ ಒಂದು ಮನಸ್ಸು ನನಗೆ ಇದಾಗುವಂಥದ್ದು. ಆಗ ಅವ್ರು ಹೇಳ್ತಾ ಇದ್ರು ರಾಜಕೀಯ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಹೇಗೆ ಇಷ್ಟ. ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾನು ಹೇಳಿದ್ದೇನೆ, ವಿಡಂಬನೆ ಮಾಡಿದ್ದೇನೆ. ಕುರಿಗಳು ಸಹ ನಾವು ಕುರಿಗಳು. ಆದರೆ ಅದು ಹೆಚ್ಚಿನ ನೆನಪಿಲ್ಲ. ಇವತ್ತು ನಾನು ನಿತ್ಯೋತ್ಸವ ಕವಿ ಅಂತ ಹೇಳ್ತಾರೆ. ಜೋಗದ ಸಿರಿ ಬೆಳಕಿನಲ್ಲಿ ಇಂಥದ್ದು ಜಾಸ್ತಿ ಇರುವಂಥದ್ದು. ಈ ಜೋಗದ ಸಿರಿ ಬೆಳಕಿನಲ್ಲಿ 84 ವರ್ಷ ಅವರು ಪೂರ್ಣ ಮಾಡಿದ್ದಾರೆ. ಫೆಬ್ರವರಿ 2ನೇ ತಾರೀಕು 1936ರಲ್ಲಿ ಅವರ ಜನನ. ಮೊನ್ನೆ ಮೇ 3ನೇ ತಾರೀಕು ಅವರು ಈ ಇಹಲೋಕವನ್ನು ತ್ಯಜಿಸಿ ಹೋದರು. ಅದಕ್ಕಿಂತ ಹೆಚ್ಚು ನಾನು ನೆನಪಿಟ್ಕೊಳ್ಬೇಕಾದದ್ದು, ಆಗಿನ ಕಾಲದಲ್ಲಿ ಭಾವಗೀತೆ ಅಂತ ಇರಲಿಲ್ಲ, ಭಾವಗೀತೆ ಕ್ಯಾಸೆಟ್ ಇರಲೇ ಇರಲಿಲ್ಲ. ಇವ್ರದ್ದು ಅದು ಪ್ರಥಮ ಬಾರಿಗೆ ಆದದ್ದು. ಅದು ಕೂಡ ಬಹಳ ಒತ್ತಾಯದಲ್ಲಿ ನಿತ್ಯೋತ್ಸವದ ಗೀತೆಗಳು ಅಂತ ಹೇಳುವಂಥದ್ದು ಕನ್ನಡದ ಮೊತ್ತ ಮೊದಲ ಭಾವಗೀತೆ ಕ್ಯಾಸೆಟ್ ಆದದ್ದು. ಮತ್ತೆ ಅವರು ಅಂದಿನಿಂದ ಇಂದಿಗೆ ನೋಡಿದ್ರು ಕೂಡ ನನ್ನ
ತಮಾಷೆ ಮಾಡ್ತಿದ್ರು. ಅವರು ಕುವೆಂಪಿನ ಟೈಮಲ್ಲಿ ಇದ್ದವರು, ನೆನಪು ಯೋಚನೆ ಮಾಡಿದರು ಅವರ ಯಾವ ರೀತಿ ಅವರ ವರ್ತುಲ ಹೇಗಿತ್ತು ಅಂತ ಹೇಳುವಂಥದ್ದು. ಸೂಟು ಬೋಟು ಕೂಟಿನ ಪ್ರೊಫೆಸರ್ ಅಂತ ಹೇಳಿದರೆ ಅದು ನಿಸಾರ್ ಅಹಮದ್. ಅದರ ಜೊತೆಗೆ ಒಂದು ಕೈಯನ್ನು ಸಿಗಿಸಪ್ಪ ಅಂತ ಅವರಿಗೆ ಒಂದು ಲೇವಡಿ ಮಾಡೋದಲ್ಲ, ಅವರನ್ನು ಗುರುತಿಸುವಂಥ ಧೈರ್ಯ ಇತ್ತು. ಆಗ ಅವ್ರಿಗೆ ಎಲ್ಲಿ ಕೂಡ ನನ್ನನ್ನು ಏರಿಸ್ತಾರೋ, ನನಗೆ ಲೇವಡಿ ಮಾಡ್ತಾರೋ, ಹಾಸ್ಯ ಮಾಡ್ತಾರೋ ತಿಳ್ಕೊಳ್ತಿರಲಿಲ್ಲ. ನಾನೇ ಅದು ನಿಸಾರೋ ನಾನೇ ಅಂತ ಹೇಳ್ತಾಯಿದ್ರು. ಅವ್ರದ್ದು ಭಾಳ ಖುಷಿಯಾಗುವಂತಂದರೆ ಅವರ ಸಮಕಾಲೀನರು ಅಂತ ಹೇಳ್ತಾರೆ. ಆ ಸಮಕಾಲೀನರಿಗೆ ತಮಾಷೆ ಮಾಡ್ತಿದ್ರು. ಹಿರಿಯರಾದರೆ ಚೆನ್ನಾಗಿ ಓದಬೇಕಪ್ಪ, ನೀನು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು, ನಿನಗೆ ಅತ್ತೆ ಇದ್ದಾರಾ ಅವ್ರನ್ನ ನೋಡ್ಕೊಳ್ಬೇಕಪ್ಪ, ಹಿರಿಯರಿಗೆ ಗೌರವ ಕೊಡಲಿಕ್ಕೆ ಮನಸ್ಸು ಬಂದರೆ ಗೌರವ ಕೊಡು, ಬಟ್ ನೀನು ಕಿರಿಯವನಲ್ಲಿ ಒಳ್ಳೆ ಮನಸ್ಸಿರಬೇಕು ಅಂತ ಅವರಿಗೆ ಬುದ್ಧಿವಾದ ಹೇಳ್ತಿದ್ರು. ಮತ್ತು ಸ್ವಲ್ಪ ಹಿರಿಯರು ಅಂತ ಆದರೆ ಅವರು ಅಜ್ಜಯ್ಯ ಅಂತ ಹೇಳ್ತಿದ್ರು. ಆಗ ಒಂದು ಸಲ ಅವರಿಗೆ ಒಬ್ರಿಗೆ ಹೇಳಿದರು, ಸ್ವಾಮಿ ನಿಮ್ಮದು 74 ವರ್ಷ ಆಯಿತು, ನೀವು ಅಜ್ಜ ಅಲ್ಲೋ ಅಂತ. 80 ವರ್ಷದವರೆಗೆ ನಾನು ಅಜ್ಜ ಆಗೋದಿಲ್ಲ, ಅಂಕಲ್ ಅಂತ ಕರೆದು ಸಂತೋಷ ಅಂತ ಹೇಳ್ತಿದ್ರು. ಅಂದರೆ ಹಿರಿಯರೊಂದಿಗೆ ಅವರ ತುಂಟತನ ಬೆರೆಯುವಂಥ ಒಂದು ಗೌರವ ಇದೆ ಅಲ್ಲ, ಅದು ಮತ್ತೆ ಅವರ ಅಪಾರ ನೆನಪು ಶಕ್ತಿ. ನಮಗೆಲ್ಲ 60 ಆಗುವಾಗಲೇ, ನನಗೀಗ 62 ಹತ್ತಿರ ಆಗಿದೆ ನನಗೆ, ಈಗಾಗಲೇ ಮರಿಲಿಕ್ಕೆ ಶುರುವಾಗುತ್ತೆ. ಆದರೆ ಅವರು 84ರಲ್ಲಿ ಕೂಡ ಅವರ ನೆನಪಿತ್ತು. ಶ್ವಾಸಕೋಶ ತೊಂದರೆ ಆಗುವಾಗ ಅವ್ರು ಹೇಳ್ತಾ ಇದ್ರು, ಇದು ನನಗೆ ಸ್ವಲ್ಪ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಈ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಇದಾಗತ್ತೆ. ಏಕಾಂತದಲ್ಲಿ ಕೂಡ ಲೋಕಾಂತವನ್ನು ಕಂಡವರು, ಇನ್ನು ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಅವರು ಜನಸಾಮಾನ್ಯರ ಕವಿಯಾಗಿದ್ದರು, ಭೂವಿಜ್ಞಾನದ ಪ್ರಾಧ್ಯಾಪಕರಾಗಿದ್ದರು ಅಂತೇಳಿ ಅವರು ಮರೆತಿದ್ದಾರೆ. ಅವರೇ ನನ್ನ ಹೇಳಿದರು, ನನ್ನನ್ನು ಮರೆತಿದ್ದೇವೆ. ಈಗ ನಾನು ಕಾಮರ್ಸ್ನ ಅವನು ಹಿಸ್ಟ್ರಿ ಓದಲಿಕ್ಕೆ ಶುರು ಮಾಡಿದ್ದೇನೆ, ಈಗ ಇತಿಹಾಸ. ಅವತ್ತೆಲ್ಲ ಓದಲಿಕ್ಕೆ ಆಗಲಿಲ್ಲ. ಈಗ ಇತಿಹಾಸ ಭಾಳ ಮುಖ್ಯ ಅಂತ ಹೇಳೋದು, ನಮ್ಮ ಇತಿಹಾಸನ ಮರಿಬಾರದು. ಹಾಗೆ ಭೂವಿಜ್ಞಾನ ಇದನ್ನು ಮರೆತವರು ಈ ರೀತಿ ಜೋಗಕ್ಕೆ ಹೋಗುವಾಗ ಅವರಿಗೆ ಜೋಗನ ಇದಾಯಿತು ಅಂತ ಹೇಳುವಂಥದ್ದು ಅವ್ರು ಹೇಳ್ತಾರೆ ಬರೆಯುವ ಪುಸ್ತಕದಲ್ಲಿ. ಆದ ಕಾರಣ ಅವರು ನೋಡುವಾಗ ಇವತ್ತಿಗೂ ನಮಗೆ ಅವರು ಇಹಲೋಕ ತ್ಯಜಿಸಿ ಹೋಗಿರ್ಬೋದು, ನನಗಿಲ್ಲ ಅಥವಾ ನಿಮ್ಮ ಅನೇಕರಿಗೆ ಇಲ್ಲ. ಇನ್ನೂ ಕೂಡ ಆತ್ಮೀಯತೆ, ಆ ಒಂದು ಸಲುಗೆ ಜೊತೆಯಲ್ಲಿ ಅವರು ಮಾತಾಡುವಂಥ ಇರುವಾಗ ಆ ನಗು, ಆಮೇಲೆ ಅವರ ತುಂಟತನ, ಮತ್ತು ಒಂದು ಘನತೆ, ಯಾರಿಗೆ ಕೊಡಬೇಕು ರೆಸ್ಪೆಕ್ಟು. ಭೈರಪ್ಪರೇ ನೀವು ಕುಲಪತಿಗಳು ಅಂತ, ನೀವು ಕೂಡ ಭೂವಿಜ್ಞಾನ ತಿಳ್ಕೊಂಡ್ರು ಕೂಡ ಕುಲಪತಿ, ಆ ಒಂದು ಘನತೆ ಕೊಡುವಂಥದ್ದು. ಮತ್ತು ಕೆಲವೊಮ್ಮೆ ಮೌನಕ್ಕೆ ಶರಣಾಗ್ತಿದ್ರು ಅವರು, ಉತ್ತರ ಸಿಗ್ತಿರ್ಲಿಲ್ಲ ಅವರು ಅನೇಕ ಪ್ರಶ್ನೆಗಳಿಗೆ. ಆಗ ಬೇಸರ ಆಗ್ತಿರ್ಲಿಲ್ಲ. ನೀವೇನೋ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ ಸಾಹೇಬರೇ ಅಂತ ನಾನು ಹೇಳ್ತಿದ್ದೆ. ಇಲ್ಲ ನಾನು ಮಾತಾಡೋದಿಲ್ಲ, ಆ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಅಂತ ಮೌನಕ್ಕೆ ಶರಣಾಗ್ತಿದ್ರು. ಅದರಲ್ಲಿ ಕೂಡ ಅರ್ಥ ಇತ್ತು. ಮತ್ತು ಮಾತಿಗೆ ಇಳಿದ್ರೆ, ಭಾಷಣಕ್ಕೆ ಇದ್ರೆ ವೆರಿ ಗುಡ್ ಒರೇಟರ್, ಭಾಳ ಅರ್ಥಪೂರ್ಣವಾಗಿ ಮಾತಾಡೋರು. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು ಅವರು. ನಮಗೆ ಹೇಳಿದ್ರೆ ಮಾತು ನಿಲ್ಲಿಸಿರಲಿಲ್ಲ. ಯಾಕಂದರೆ ಆ ಮಾತಿನಲ್ಲಿ ಅವ್ರು ಏನೆಲ್ಲ ಹೇಳಬೇಕು ಅದನ್ನು ಹೇಳ್ತಾ ಇದ್ರು. ಅವರಿಗೆ ರಾಷ್ಟ್ರಕವಿ ಆಗಬೇಕು ಅಂತ ಅವರಿಗೆ ಆಸೆ ಇರಲಿಲ್ಲ, ನಮಗೆಲ್ಲ ಆಸೆ ಇತ್ತು ಅವರು ರಾಷ್ಟ್ರಕವಿ ಮಾಡಬೇಕು ಅಂತ. ಆದರೆ ರಾಷ್ಟ್ರಕವಿ ಅವರು ಆಗದೇ ಜನಮಾನಸದಲ್ಲಿ ಅವರು ರಾಷ್ಟ್ರಕವಿಯಾಗಿ ಇವತ್ತು ಉಳಿದ್ರು, ಇನ್ನು ಮುಂದೆ ಕೂಡ ಉಳಿತಾರೆ ಅಂಥ ಒಂದು ಸ್ಥಾನಕ್ಕೆ ಏರಿದಂಥ ಅಪರೂಪದ ಕವಿಯವರು. ಸೊ ಇಲ್ಲಿ ಅವರು ಕೊನೆಗಾಗುವಾಗ ಒಂದು ಟೆಲಿಫೋನ್ ಫೋನ್ ಮಾಡಿದರು. ಯಾಕಂದರೆ ನಮ್ಮದು ಇನ್ನು ಏನಿದ್ರು ನಾವು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಕಾಣ್ತದೆ, ನೀವು ಕುಲಪತಿ ಆಗಿದ್ದೀರಿ, ಅವತ್ತು ನನ್ನ ರಿಜಿಸ್ಟ್ರಾರ್ಗಳನ್ನು ಚೆನ್ನಾಗಿ ಮಾತಾಡಿಸಿದ್ರಿ. ನಾನು ಇವ್ರ ಹತ್ರ ಹೋದೆ ಮಂಗಳೂರಲ್ಲಿ, ಬ್ರಾಹ್ಮಣರ ಊಟ ಮಾಡಿದೆ, ನಿಮ್ಮ ಊಟ ಮಾಡಬೇಕಿತ್ತು, ಈಗ ಕುಲಪತಿಯಾಗಿ ತಮಾಷೆ ಮಾಡಿದೆ, ನಾನು ಬರೋ ಪರಿಸಲಿಲ್ಲ, ನನ್ನನ್ನು ನಂಬಿದ ನನ್ನ ಪತ್ನಿಯನ್ನು ಕಳ್ಕೊಂಡೆ. ಅಷ್ಟೇ ಸಮಯದಲ್ಲಿ ಅವರಿಗೇನಾಯಿತು, ಪುತ್ರನ ನಿಧನ ಆಯಿತು. ಆನಂತರ ನಾನಲ್ಲಿ ಹೋಗಬೇಕಿತ್ತು ಪದ್ಮನಾಭ ನಗರಕ್ಕೆ. ಆ ಕಾರಣಾಂತರ ಒಂದು ಸಲ ಆ ಕಡೆ ಹೋಗುವಾಗ ಬೆಂಗಳೂರು ಮೀಟಿಂಗ್ ಹೋಗುವ ಹೇಳಿದೆ, ನಿಸರಾಮ ಸಾಹೇಬ್ ಸಿಗ್ಬೋದಾ ಅಂತ. ಆದರೆ 1 ವಾರ ಮೊದಲು ನಮ್ಮ ಪ್ರೊಫೆಸರ್ ಭೈರಪ್ಪ ಅಲ್ಲಿ ಹೋಗಿದ್ರಂತೆ. ಸೊ ಕೇಳುವಾಗ ಇಲ್ಲ, ಅವರು ಯಾರ ಹತ್ರ ಮಾತಾಡೋದಿಲ್ಲ ಈಗ ಅಂದರೆ ಆಗಲೇ ಅವರು ಕುಗ್ಗಿ ಹೋಗಿದ್ದಾರೆ. ಅಂದರೆ ಅವರು ಆಗಲೇ ಹೇಳ್ತಾ ಇದ್ದರು, ನಾನು ಶ್ರೇಷ್ಠ ಕವಿ ಅಂತ ಹೇಳ್ತಾರೆ, ನಾನು ಶ್ರೇಷ್ಠ ಮನುಷ್ಯ ಅಂತ ಹೇಳ್ತಾರೆ, ಅದನ್ನು ಒಳಗಡೆಯಿಂದ ಕಾಣ್ತಾರೆ, ಇನ್ನೂ ಮಾಡಬೇಕಿತ್ತು. ಆದರೆ ಜನಮಾನಸದಲ್ಲಿ ನಾನು ಇದ್ದೇನೆ, ಜನರು ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳುವಾಗ ನನಗೆ ಯಾವ ಇದು ಪ್ರಶಾಂತ್ ನಾಯಕ್ ಹೇಳಿದಾಗೆ ನನಗೆ ಯಾವ ಆರ ತುರಾಯಿ ಬೇಡ. ಅವರಿಗೆ ತುಂಬ ಪುರಸ್ಕಾರ, ಗೌರವ ಎಲ್ಲ ಭಾಜನರಾಗಿದ್ದರು, ಅದನ್ನು ಅರಸಿಕೊಂಡು ಹೋಗಲಿಲ್ಲ. ಆದ ಕಾರಣ ಅದರ ಬಗ್ಗೆ ಅವರು ತುಂಬಿದ ಕೂಡ ಅವರ ನಿರ್ಗಮನ ಖಂಡಿತ ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಎಲ್ಲರೂ ಹೇಳಿದರು ದಿಗ್ಗಜರು. ನಾವು ಕೂಡ ಅದನ್ನು ಹೇಳ್ತಿರುವಂಥದ್ದು. ಕೊನೆಗೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಅವರನ್ನು ಇವತ್ತಿಗೂ ನೆನಪಿಟ್ಟುಕೊಳ್ಬೇಕಾದ್ರೆ, ಇನ್ನು ಮುಂದೆ ಕೂಡ ನೆನಪಿಟ್ಟುಕೊಳ್ಬೇಕಾದೆ ಅಂದರೆ ಒಂದು ಸಂವೇದನಾಶೀಲ ಮತ್ತು ಒಂದು ಜನಪ್ರಿಯ ಕವಿ ಅವರು ಹೇಗೆ ಆದರು ಅಂತ ಹೇಳಿ. ಆಗಬೇಕು ಅಂತ ಆದದ್ದಲ್ಲ, ಅವರ ಗುಣದಿಂದ, ಅವರ ನಡತೆಯಿಂದ, ಅವರ ಯೋಚನೆಯಿಂದ ಆದದ್ದು ಅಂತ ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಇಡುವ ಸಮಯದಲ್ಲಿ ನಾನು ಹೇಳ್ತಿರೋದು ಇಷ್ಟೇ.
ಅವರ ಆತ್ಮಕ್ಕೆ ಚಿರಶಾಂತಿ, ನಾವು ನಂಬಿಕೊಂಡು ಬಂದಂಥ ಭಗವಂತರಲ್ಲಿ ನಾನು ಪ್ರಾರ್ಥಿಸುವಂಥದ್ದು ಅವರಿಗೆ ಚಿರಶಾಂತಿ ನೀಡಲಿ. ಮತ್ತು ಅವರ ನೆನಪು ಸದಾ ನಮ್ಮ ಸ್ಮೃತಿ ಪಟಲದಲ್ಲಿ ಇರುತ್ತೆ. ಯಾಕೆಂತೇಳಿದ್ರೆ ಅವರ ಒಂದು ಸಹೃದಯ ವ್ಯಕ್ತಿತ್ವ ಮತ್ತು ಎಲ್ಲರ ಜೊತೆ ಅವರು ಹೊಂದಿಕೊಂಡು ಹೋಗುವಂಥದ್ದು, ಎಲ್ಲರನ್ನು ಒಳಗೊಳ್ಳುವಂಥದ್ದು, ಅವರ ಜೊತೆಗೆ ಸೇರಿ ಅವರು ಒಂದು 5 ನಿಮಿಷ ಆದರೂ ಮೊಮೆಂಟ್ಸ್ ಆಫ್ ಟ್ರೂತ್ ಹೇಳ್ತಾರೆ, ಸಂತೋಷ ಪಡ್ತಿದ್ರು. ಆದ ಕಾರಣ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಕಣ್ಣಿಗೆ ಕಾಣುವಂಥ ಒಂದೇ ಒಂದು ರಿಷ್ಟ ಅಂತ ಹೇಳಿದ್ರೆ ಪ್ರೊಫೆಸರ್ KS ನಿಸಾರ್ ಅಹಮದ್. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೊಫೆಸರ್ ನಿಸಾರ್ ಅಹಮದರು ಕವಿಯಾದ ಜನಮಾನಸಡು ಜಾಗೆ ಪಡೆಯಿನಾರು. ಒವ್ವೇ ಜಾತಿ ಧರ್ಮ ಪಂಥಗೂ ಒಳಪಡಂದೆ ಮಾತೆರೆಲ್ಲ ಸಮಾನವಾದ ಪ್ರೀತಿ ಮಲ್ತಿನಾರು ಪಂಡದು ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆದ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರವೀಂದ್ರ ರೈ ಹರೇಕಳ ನಿಸಾರ್ ಅಹಮದ್ರನ ವ್ಯಕ್ತಿತ್ವವನ್ನು ನೆನಪು ಮಂತೊಂಡೇರು. ನಾವು ಬಹಳ ಸಂದಿಗ್ಧ ಕಾಲದಲ್ಲಿ ಇಲ್ಲಿ ಬಹಳ ಸ್ವಲ್ಪ ಮಂದಿ ಮಾತ್ರ ಇಲ್ಲಿ ಸೇರಿದ್ದೇವೆ. ಇದು ನಾವು ಮಾಡಬೇಕಾದಂತಹ ಒಂದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಇದು ಒಳ್ಳೆಯ ಸಂಸ್ಕಾರಯುತ ಜನಗಳು ಮಾಡ್ತಕ್ಕಂತಹ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ. ಅದನ್ನು ನಾವು ಈ ಒಂದು ಸಭಾಂಗಣದಲ್ಲಿ ಈಗ ಮಾಡ್ತಾ ಇದ್ದೇವೆ. ಇವರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಇಲ್ಲಿ ಅವರ ಬಗ್ಗೆ ಮಾತಾಡುವುದಿದ್ರೆ ಇಡೀ ದಿವಸ ಮಾತಾಡುವಷ್ಟು ವಿಷಯಗಳುಂಟು. ಆದರೆ ಅವರ ಒಂದು 2 ಮಾತುಗಳನ್ನು ಅವರ ಬಗ್ಗೆ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಕೊಡುವಂಥದ್ದು ನಮ್ಮ ಧರ್ಮ ಆಗಿರ್ತದೆ. ಒಂದು ಮಾತಿದೆ, ಜಂತೂನಾಂ ನರಜನ್ಮ ದುರ್ಲಭ ಅಂತ. ಅಂದರೆ ಇದು ವೇದಾಂತದ ಕಾಲದ ಮಾತು. ಅದನ್ನೇ ನಮ್ಮ ದಾಸಶ್ರೇಷ್ಠರು ಮಾನವ ಜನ್ಮ ದೊಡ್ಡದು ಅಂತ ಹಾಡಿದ್ರು. ಆ ಮಾನವ ಜನ್ಮಕ್ಕೆ ಆ ದೊಡ್ಡಸ್ತಿಗೆ ಬರಬೇಕಾಗಿದ್ದರೆ ಅವ ಬದುಕಿದಂತಹ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಸಾಧನೆಯನ್ನು ಮಾಡಬೇಕು. ಅಂತಹ ಒಂದು ಮಾನವ ಜನ್ಮಕ್ಕೆ ದೊಡ್ಡಸ್ತಿಗೆಯನ್ನು ತಂದುಕೊಟ್ಟಂತಹ ವ್ಯಕ್ತಿ ಅಂದರೆ ಪ್ರೊಫೆಸರ್ KS ನಿಸಾರ್ ಅಹಮದ್ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಿದೆ. ಇನ್ನೊಂದು ಮುಖ್ಯವಾಗಿ ಅವರು ನಮ್ಮ ನಾಡು ನುಡಿ ಸಂಸ್ಕೃತಿ, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿರತಕ್ಕಂತಹ ಲಕ್ಷಾಂತರ ಮಂದಿ ಕನ್ನಡಿಗರಿಗೆ ಅದರ ಮಹತ್ವವನ್ನು ತೋರಿಸಿಕೊಟ್ಟಂಥ ಒಬ್ಬ ಕವಿ ಅಂತಂದರೆ ನಿಸಾರ್ ಅಹಮದ್. ಯಾಕೆಂದರೆ ಅವರ ಕೃತಿಗಳಿರ್ಬೋದು, ಅವರ ಕವಿತೆ ಇರ್ಬೋದು, ಅವರ ಕಾವ್ಯ ಇರ್ಬೋದು, ಅವರ ಲೇಖನ ಇರ್ಬೋದು, ಇವೆಲ್ಲವುಗಳು ಕೂಡ ಜೀವಂತ ನಿದರ್ಶನ ಅದಕ್ಕೆ. ಈಗ ತಾನೇ ನಮ್ಮ ಕುಲಪತಿಗಳು ಅದನ್ನು ಹೇಳಿದರು, ಅದೆಲ್ಲ ಜೀವಂತ ನಿದರ್ಶನ. ಅಷ್ಟು ಮಾತ್ರ ಅಲ್ಲದೆ ಆ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಮಾತ್ರ ಪ್ರೀತಿಸಿ ಗೌರವಿಸಿದ್ದಲ್ಲ ಅವರು, ಅದರ ಒಟ್ಟಿಗೆ ಬದುಕಿನ ರೀತಿ ನೀತಿಗಳನ್ನು ಕೂಡ ಪ್ರೀತಿ ಗೌರವಿಸಿದವರು. ನಾವು ಹೇಗೆ ಬದುಕೋ ಕಲೆ ಹೇಗೆ, ನಾವು ಹೇಗೆ ಬದುಕಬೇಕು, ಹೇಗೆ ಮನುಷ್ಯರಾಗಿರಬೇಕು, ಹೇಗೆ ಮಾನವರಾಗಿರಬೇಕು ಅನ್ನೋದನ್ನು ನಮ್ಮ ಜನತೆಗೆ ತೋರಿಸಿಕೊಟ್ಟಂಥ ವ್ಯಕ್ತಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅಂದರೆ ಖಂಡಿತ ಅದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ಅಂಥ ಒಬ್ಬ ಮಾನವತಾವಾದ ಮಾತ್ರ ಅಲ್ಲದೆ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಿದ್ದು ಮಾತ್ರ ಅಲ್ಲ, ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ಅವರು ತೋರಿಸಿಕೊಟ್ಟಂಥವರು, ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ತೋರಿಸಿಕೊಟ್ಟವರು, ಜಾತಿಗಳ ಮಧ್ಯೆ ಪ್ರೀತಿಯನ್ನು ತೋರಿಸಿಕೊಟ್ಟವರು. ಅಷ್ಟು ಮಾತ್ರ ಅಲ್ಲದೆ ಕೇವಲ ಸಾಹಿತ್ಯಾತ್ಮಕ ವಿಚಾರ ಮಾತ್ರ ಅಲ್ಲ, ಸಾಹಿತ್ಯಾತ್ಮಕ ವಿಚಾರದೊಂದಿಗೆ ಅವರು ವೈಜ್ಞಾನಿಕ ಮನೋಧರ್ಮವನ್ನು ಕೂಡ ಬೆಳೆಸಿಕೊಂಡವರು. ವಿಜ್ಞಾನದ ವಿಚಾರಗಳು ಬಂದಾಗ ಅದರಲ್ಲಿ ಬಹಳಷ್ಟು ಆಸಕ್ತಿಯಿಂದ ಅದರಲ್ಲಿ ಮಾತನಾಡಬಲ್ಲವರು. ನಾವು ಮಂಗಳೂರಿನಲ್ಲಿ 2 ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಇದ್ದಂಥ ಅನುಭವ, ಅವರು ನಮ್ಮ ಪ್ರೊಫೆಸರ್ ನಾಯಕರ ಆ ಒಂದು ಜಗತ್ತಿನ ಪ್ರಾಣಿ ಜಗತ್ತಿನ ವಿಸ್ಮಯಗಳು ಎನ್ನುವಂಥ ಪುಸ್ತಕದ ಬಗ್ಗೆ ಒಂದು 2 ನಿಮಿಷದ ನಂತರ ಮಾತಾಡಿದರು. ಬಹಳಷ್ಟು ಅವರಿಗೆ ಖುಷಿಯಾಗಿತ್ತು ಆ ಒಂದು ಪುಸ್ತಕದ ಬಗ್ಗೆ. ಯಾಕಂದರೆ ಅವರಿಗೆ ಆಗ ನಾನು ಕಂಡುಕೊಂಡೆ ವಿಜ್ಞಾನದ ಬಗ್ಗೆಯೂ ಅವರಿಗೆ ಆಸಕ್ತಿ ಉಂಟು ಅಂತ. ಇನ್ನೊಂದು ಬದುಕಿನ ಕಲೆಯ ಬಗ್ಗೆ ಅವರಿಗೆ ಆಸಕ್ತಿ ಉಂಟು. ಅವರು ಆಗ ಒಂದು ಮಾತು ಹೇಳಿದರು, ಈ ಕಲೆ ಅಂದರೆ ಹೇಗೆ, ಕಲೆಯ ಮಹತ್ವ ಏನು, ಬಹಳ ಸುಂದರವಾಗಿ. ಅದು ನಾನು ಹಿಂದೆಯೂ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಅದೇ ಮಾತನ್ನು ಅವರು ಹೇಳಿದರು, ಸಾಗರಕ್ಕೊಂದು ಅಲೆ ಜೇಡನಿಗೊಂದು ಬಲೆ, ಇರಲೊಂದು ನೆಲೆ, ಊಟಕ್ಕೊಂದು ಎಲೆ, ದೇಹಕ್ಕೊಂದು ತಲೆ, ಮಾತಿಗೊಂದು ಬೆಲೆ ಎಷ್ಟು ಮುಖ್ಯನೋ ಅಷ್ಟೇ ಬದುಕಿಗೊಂದು ಕಲೆ ಮುಖ್ಯ. ನಿಸಾರ್ ಅಹಮದ್ ಅವರು ಬಹಳ ಇಷ್ಟಪಟ್ಟಂಥ ಮಾತದು. ಅದನ್ನು ನಾನು ಮಂಗಳೂರಿನಲ್ಲಿ ಒಮ್ಮೆ ಮಾತಾಡ್ತಾ ಇರುವಾಗ ಆ ಮಾತನ್ನು ಅವರು ಪ್ರಸ್ತಾಪಿಸಿದರು. ನನಗೂ ಬಹಳ ಇಷ್ಟವಾದಂಥ ಮಾತಾಗಿತ್ತು. ಈ ಹಿರಿಯರು ಯಾಕೆ ನಾನು ಈ ಸಂದರ್ಭದಲ್ಲಿ ಅದನ್ನು ಸ್ಮರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಅವರು ಸಾಹಿತ್ಯ ವಿಚಾರಗಳೊಂದಿಗೆ ವೈಜ್ಞಾನಿಕವಾದಂಥ ವಿಚಾರಗಳೊಂದಿಗೆ ಈ ಬದುಕಿನ ಒಂದು ರೀತಿಯನ್ನು ಕೂಡ ನೀತಿಗಳನ್ನು ಕೂಡ ತನ್ನ ಬದುಕಿನಲ್ಲಿ
ಅನುಸರಿಸಿದ್ದು ಮಾತ್ರ ಅಲ್ಲ, ಇತರರಿಗೆ ಅದನ್ನು ಪಾಠವಾಗಿ ಹೇಳಿಕೊಡ್ತಾ ಇದ್ದಾರೆ. ಮತ್ತೊಂದು ಕೊನೆಯದಾಗಿ ನಾವು ಹೇಳಬೇಕಾಗಿದ್ದು ಅಂತಂದರೆ ಅವರ ಮನಸ್ಸು. ಒಂದು ಮಾತಿದೆ, ಮನೆ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತ. ಅಂದರೆ ಅದು ಹಿರಿಯರ ಮಾತು. ಅಂದರೆ ಎಲ್ಲರೂ ಚಿಕ್ಕ ಮನೆಯಲ್ಲಿ ಇರಬೇಕು ಅಂತ ಅಲ್ಲಿ ಅರ್ಥ ಅಲ್ಲ. ಮನೆ ಎಷ್ಟೇ ದೊಡ್ಡದಿದೆ ಅದಕ್ಕಿಂತ ದೊಡ್ಡ ಮನಸ್ಸು ಇರಬೇಕು ಎನ್ನುವುದು ಅದರ ಒಂದು ಭಾವ. ಅಂಥ ಒಂದು ದೊಡ್ಡ ಮನಸ್ಸಿನ ವ್ಯಕ್ತಿ, ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ ಮತ್ತೊಂದು ಹಿರಿಯರ ಮಾತಿದೆ. ಆದ ಕಾರಣ ಅಂತಹ ವ್ಯಕ್ತಿ ಏನು ಮಾತಾಡ್ತಾರೆ ಅದರ ಹಿಂದೆ ಒಳ್ಳೆಯ ಮನಸ್ಸಿದೆ ಅಂಥದ್ದು. ಆದ್ದರಿಂದ ಈ ಸಾಹಿತಿಗಳಾಗಿರಲಿ, ಕಲಾವಿದರಾಗಿರಲಿ, ಏನೇನು ಜೀವನದಲ್ಲಿ ಶ್ರೇಷ್ಠವಾದಂಥ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳು ಇದ್ದಾರೋ ಅವರು ಯಾವಾಗ ಸಾಯುವುದಿಲ್ಲ, ಅವರು ಯಾವಾಗಲೂ ಬದುಕಿಕೊಂಡಿರುವರು. ಯಾಕೆ ಅಂತ ಹೇಳಿದರೆ ಅವರ ಜೀವನ ಚರಿತ್ರೆಗಳಿರ್ಬೋದು, ಅವರ ಬಗ್ಗೆ ಆ ಮಾಧ್ಯಮದ ಆಗಿರ್ಬೋದು, ಕವಿತೆ, ಅವರ ಬರೆದ ಕವಿತೆ ಆಗಿರ್ಬೋದು, ಅವರು ಬರೆದಂಥ ಲೇಖನ ಆಗಿರ್ಬೋದು, ಅವರು ಬರೆದಂಥ ಅನೇಕ ಅವರು ಹೇಳಿದಂಥ ವಿಚಾರಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆ ಮೂಲಕ ನಾವು ಅವರನ್ನು ಮುಂದೆಯೂ ನೋಡಲಿಕ್ಕಿದ್ದೇವೆ. ಹಿಂದೆ ಹೇಗೂ ನೋಡಿದ್ದೇವೆ, ಮುಂದೆಯೂ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಇಂತಹ ವ್ಯಕ್ತಿಗಳೆಲ್ಲ ಸತ್ತು ಬದುಕುತ್ತಾ ಇರುವಂಥ ವ್ಯಕ್ತಿಗಳೆಲ್ಲ. ಆದ ಕಾರಣ ಸತ್ತು ಬದುಕುತ್ತಾ ಇರತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ನಿಸಾರ್ ಅಹಮದರು ಕೂಡ ಸೇರಿದ್ದಾರೆ. ಈ ರೀತಿಯಲ್ಲಿ ಸಾರ್ಥಕ ಬದುಕಿನ ಒಂದು ಪುಣ್ಯಜೀವಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರು ಸ್ವರ್ಗವನ್ನು ಸೇರಲಿ ಎನ್ನುವಂತಹ ಮಾತಿನೊಂದಿಗೆ ಈ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸಿ ನಾನು ಮಾತನಾಡಿಸಿದ್ದೇನೆ. ನಮಸ್ಕಾರ. ಮಂಗಳ ಗಂಗೋತ್ರಿ JCI ಅಧ್ಯಕ್ಷರು ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟೆನ್ನು ಸಭೆಯನ್ನು ಎದ್ಕೊಂಡು ನಿಸಾರ್ ಅಹಮದರನ್ನ ಒಡನಾಟದ ಬಗ್ಗೆ ಪೊಲಬು ಕೊರಿಯರು. ಇಂದು ನಾವು ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ KS ನಿಸಾರ್ ಅಹಮದರವರ ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರಿಗೂ ಪರಿಚಿತರು, ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ES ಎಡಪಡಿತಾರವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಇವರು ನಮ್ಮ ವಿಶ್ವವಿದ್ಯಾಲಯದ ಒಂದು ಮಾದರಿ ವಿಶ್ವವಿದ್ಯಾನಿಲಯವನ್ನು ರೂಪಿಸಲು ಪ್ರಮುಖ ಪಾತ್ರ ಇವರು ವಹಿಸಿದ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತಹ JC ರವೀಂದ್ರ ರೈ, ನಮ್ಮ JC ಮಂಗಳ ಗಂಗೋತ್ರಿಯ ಗೌರವ ಸಲಹೆಗಾರರು, ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಮಾಜಿ ಅಧ್ಯಕ್ಷರು ಡಾಕ್ಟರ್ ಪ್ರಶಾಂತ್ ನಿಸಾರ್ ಅಹಮದರಿಗೆ JCI ಒಡನಾಟದ ಬಗ್ಗೆ ಪ್ರಾಸ್ತಾವಿಕವಾದ ಪಾತೆರಿಯರು. ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದರ ಹಿನ್ನೆಲೆ ಜಗತ್ತಿನಾದ್ಯಂತ ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ನಿತ್ಯೋತ್ಸವ ಕವಿಯಂತೆ ಖ್ಯಾತಿ ಹೊಂದಿರುವ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಇತ್ತೀಚೆಗಷ್ಟೇ ನಿಧನರಾದರು. ಅವ್ರ ಬಗ್ಗೆ ಯಾರು ಹೇಳಬೇಕಂತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ನಮ್ಮ ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಕೂಡ ನಿಸಾರ್ ಅಹಮದ್ ಅಂತ ಹೇಳಿದ್ರೆ ತುಂಬ ಅಚ್ಚುಮೆಚ್ಚು. ಯಾಕಂದರೆ ಅವರು ಹಾಡು ಕೇಳಿದಾಗ ಅಷ್ಟೊಂದು ಉತ್ಸಾಹ ಬರ್ತದೆ. ಆದರೆ ಒಂದು ಸಾಮಾನ್ಯ ಜನರಿಗೆ ನಿಸಾರ್ ಅಹಮದ್ ಅಂತ ಹೇಳಿದ್ರೆ ಒಬ್ಬರು ಸಾಹಿತ್ಯ ಅಥವಾ ಕವಿಯಾಗಿ ಮಾತ್ರ ಗೊತ್ತು. ಅವರೊಬ್ಬ ವ್ಯಕ್ತಿಯಾಗಿ ಬಹುಶಃ ನಮ್ಮ JC ಮಿತ್ರರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದರೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು JCಯ ಜೊತೆ ನಿಕಟವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದರು. ನಮ್ಮ ಮಂಗಳೂರು ವಲಯದ JCI ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಅತಿಥಿಯಾಗಿ ಬಂದಿದ್ದರು, ದಿಕ್ಸೂಚಿ ಭಾಷಣವನ್ನು ನೀಡಿದರು. ಮಾತ್ರವಲ್ಲ, JCI ಸಂಸ್ಥೆಯು ನಿತ್ಯೋತ್ಸವ ಅಂತ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದರು. ಮತ್ತು ಬೆಂಗಳೂರಿನಲ್ಲಿ ಎಲ್ಲೇ ಕಾರ್ಯಕ್ರಮ ಇದ್ದರು, JCI ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ನಮ್ಮ ನಿಸಾರ್ ಅವರನ್ನು ಕರೀತಾ ಇದ್ದರು. ಅಂದರೆ ಅವರಿಗೂ ಕೂಡ JCI ಸಂಸ್ಥೆ ಅಂತ ಹೇಳಿದ್ರೆ ಅತ್ಯಂತ ಒಂದು ಅಭಿಮಾನ ಇತ್ತು. ಮತ್ತು ನನ್ನ ಒಂದು ಪ್ರಾಣಿ ಜಗತ್ತಿನ ವಿಸ್ಮಯಗಳ ಪುಸ್ತಕ ಒಂದು ಬಿಡುಗಡೆ ಮಾಡಲಿಕ್ಕೆ ನಾನು ನಿಸಾರ್ ಅಹಮದ್ ಕೇಳಿಕೊಂಡೆ. ಫಸ್ಟ್ ನನ್ನ ಪರಿಚಯನೂ ಇರಲಿಲ್ಲ. ಆದರೆ ನನಗೆ ಹೇಗೆ ಅವಕಾಶ ಸಿಕ್ತು ಅಂತ ಹೇಳಿದರೆ, ಯಾಕಂದರೆ ಅಂಥ ಒಂದು ಮೇರು ವ್ಯಕ್ತಿಯನ್ನು ಒಂದು ಸಣ್ಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಳಿಸ್ಕೊಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅವರ ವಿಷಯನೂ ನನಗೆ ಗೊತ್ತಿಲ್ಲ, ಅವರು ಸಾಹಿತಿಯಾಗಿ ಮಾತ್ರ ಗೊತ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು JCI ಸಂಸ್ಥೆಯ ಸದಸ್ಯ ಅನ್ನುವ ವಿಷಯ ಗೊತ್ತಾದಾಗ ನನಗೆ ಅವರು ಕಾಂಟ್ಯಾಕ್ಟ್ ಆಗಿದ್ದು JCI ಮೂಲಕನೇ. ಆದರೆ ಅವರು JCI ಸಂಸ್ಥೆಯ ಒಬ್ಬ ಸದಸ್ಯ ಅನ್ನೋ ಒಂದು ಅಭಿಮಾನದಿಂದ ಮತ್ತು ಪುಸ್ತಕವನ್ನು ಕೂಡ ಫಸ್ಟು ಒಪ್ಪಿರಲಿಲ್ಲ. ಅಂದರೆ ಪುಸ್ತಕ ಓದಿದ ನಂತರ ಪುಸ್ತಕದ ಬಗ್ಗೆ ಅಭಿಮಾನ ಇಟ್ಟು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ತುಂಬವಾದ ಅತಿವಾದ ಒಂದು ಅಭಿಮಾನ ಗೌರವ ಇತ್ತು. ಯಾಕಂತ ಹೇಳಿದರೆ
ಮಂಗಳೂರು ವಿಶ್ವವಿದ್ಯಾಲಯ ಪರಮೇಶ್ವರ್ ಭಟ್ರು ಮತ್ತು ಪ್ರೊಫೆಸರ್ ವಿವೇಕ್ ರವಿ ಅವರೆಲ್ಲ ಇರುವಾಗ ಅವ್ರ ಜೊತೆ ಒಂದು ಒಳ್ಳೆಯ ಸಂಬಂಧನ ಇಟ್ಕೊಂಡು ಸಾಹಿತ್ಯಿಕವಾದ ಒಂದು ಅನೇಕ ಕಾರ್ಯಕ್ರಮಗಳಲ್ಲಿ ಹಿಂದೆ ಭಾಗವಹಿಸಿದರು 1980ರಲ್ಲಿ. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಅಭಿಮಾನ ಇಟ್ಕೊಂಡು JC ಸಂಸ್ಥೆ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಇಟ್ಕೊಂಡು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದರು. ಅಲ್ಲಿಂದ ನನ್ನದು ಅವ್ರಿಗೆ ತುಂಬ ಒಂದು ಹತ್ತಿರ ಸಂಬಂಧ ಆಯಿತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಸ್ವಂತ ಮಗನ ಥರ ನನ್ನನ್ನು ಟ್ರೀಟ್ ಮಾಡ್ತಾಯಿದ್ರು. ನನ್ನ ಮಾತ್ರ ಅಲ್ಲ, ಅವ್ರ ಜೊತೆ ಯಾರ್ಯಾರಿಗೆ ಬರ್ತಿದ್ದಾರೆ, ಆನಂದ್ ಮಾಸ್ಟರ್ ಇದ್ದಾರೆ, ತ್ಯಾಗ ಮಾಸ್ಟರ್ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಅಕ್ಕನ ಮಗ ನಿತಿನ್ ಇದ್ದಾನೆ. ಎಷ್ಟು ವರ್ಷ ಆಯ್ತು, ಈಗ ಒಂದು 7-8 ವರ್ಷ ಆಯಿತು ಪುಸ್ತಕ ಬಿಡುಗಡೆ ಮಾಡಿ. ನಿನ್ನೆ ಅದು ಇವತ್ತು ಫೋನ್ ಮಾಡಿದ್ರು ಕೂಡ ನಮ್ಮ ತ್ಯಾಗ ಮಾಸ್ಟರ್ ಆಗಿದ್ದಾರೆ, ನಮ್ಮ ನಿತಿನ್ ಆಗಿದ್ದಾರೆ, ಅವರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ. ಆ ನಿತಿನ್ ಸಣ್ಣ ಹುಡುಗ, ಅವನಿಗೆ ಕೂಡ ನನ್ನ ನಮಸ್ಕಾರ ಅವ್ರಿಗೆ ತಿಳಿಸಿ. ನಮ್ಮ ತಂದೆ ತಾಯಿ ಎಲ್ಲರಿಗೂ ಕೂಡ ಅಷ್ಟೊಂದು ಆತ್ಮೀಯ ವ್ಯಕ್ತಿ. ನಾನು ಪ್ರಪಂಚದಲ್ಲಿ ಈಶ್ವರಿಗೆ ಯಾರನ್ನೂ ನೋಡಿಲ್ಲ, ಅಂಥ ಒಂದು ಮೇರು ವ್ಯಕ್ತಿ. ಗಮನಿಸಿದರೆ ಇದು ಬರ್ತಾರೆ, ಎಲ್ಲಿ ಬಂದರೂ ಕೂಡ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ, ನಾವು ಮಾತಾಡ್ತೇವೆ. ಆದರೆ ಅವರೊಂದು ಅವ್ರದ್ದೇ ಆದ ಗತ್ತು ಕಾಮಿಡಿ ಇರ್ತದೆ. ಆದರೆ ನಿಸಾರ್ ಅಹಮದ್ ಅವರ ವ್ಯಕ್ತಿತ್ವನೇ ಬೇರೆ. ಒಂದು ಸಲ ಅವರ ಒಂಥರ ಅವ್ರು ಕ್ಲೋಸ್ ಆದರೆ ಅವರು ನೀವು ಮಾಡಿದ್ರು ಕೂಡ ಅವ್ರ ನೀವನ್ನು ಮರೆಯಲ್ಲ. ನನಗೆ ಅವರ ಮನೆಗೆ ಹೋಗಿ ಅವ್ರ ಜೊತೆ ಬರೆಯುವ ಅನೇಕ ಅವಕಾಶಗಳು ಸಿಕ್ತು. ಮನೆಗೆ ಹೋದಾಗಲೂ ಕೂಡ ಅಷ್ಟೇ, ಮನೆಗೆ ಹೋಗಿ ಅವ್ರ ಜೊತೆ ಊಟ ಮಾಡುವಂಥ ಅವಕಾಶ ಕೂಡ ಸಿಕ್ತು. ಆವಾಗಲೂ ಅಷ್ಟೇ ತುಂಬ ಆತ್ಮೀಯತೆಯನ್ನು ನೋಡ್ಕೊಳ್ತಾಯಿದ್ರು. ಇದು ನನ್ನ ಅನುಭವ ಮಾತ್ರ ಅಲ್ಲ, ನಿಸಾರ್ ಅಹಮದ್ ಅವರ ಸಾರಸ್ವತ ಸಿರಿ ಅಂತೇಳಿ ನಮ್ಮ ಸಪ್ನ ಬುಕ್ ಹೌಸ್ ಅವರು ಒಂದು 3 ವರ್ಷದಿಂದ ಒಂದು ದೊಡ್ಡ ಸಂಪುಟವನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ನಮ್ಮ ದೇಶದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು ಅವ್ರ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಆ ಒಂದೊಂದು ಲೇಖನ ಓದುವಾಗಲೂ ಕೂಡ ನಿಸಾರ್ ಅಹಮದ್ ವ್ಯಕ್ತಿತ್ವ ಪ್ರತಿಯೊಬ್ಬರು ಓದಲೇಬೇಕಾಗುವಂಥದ್ದು. ಯಾಕಂದರೆ ನಾವು ತಿಳಿದುಕೊಳ್ಳುವಂಥದ್ದು ಮುಖ್ಯ ಇದೆ. ನಾನು ಕೂಡ ನಿಸಾರ್ ಅಹಮದ್ ಸರ್ಗೆ ಕೇಳಿದೆ, ಸರ್ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಿ, ನೀವು ಯಾಕೆ ಒಂದು ನಿಮ್ಮ ಬಯೋಗ್ರಫಿ ಬರಿಬಾರ್ದಂತ. ಅವರು ಒಂದೇ ಮಾತು ಹೇಳಿದ್ರು, ನನ್ನ ಬಗ್ಗೆ ನನಗೆ ಬರ್ಕೊಳ್ಬೇಕಂತ ಒಂದು ವರ್ಡ್ ಬರಲಿಕ್ಕಾಗಲ್ಲ. ನನ್ನ ಬಗ್ಗೆ ನಾನು ಏನು ಹೇಳ್ಕೊಳ್ಬೇಕು, ನನ್ನ ಬಗ್ಗೆ ಜನರು ಏನು ಹೇಳ್ತಾರೆ, ಏನು ಅಭಿಪ್ರಾಯ ಇದೆ ಅದೇ ಸಾಕು ನನಗಂತ ಹೇಳ್ತಾಯಿದ್ರು. ಆದರೆ ಒಳ್ಳೊಳ್ಳೆ ರೈಟರ್ಸ್ಗಳು ಅವ್ರ ಬಗ್ಗೆ ಬರೆದಿದ್ದಾರೆ, ಅದು ಓದಿದರೆ ಒಂಥರ ಖುಷಿ ಆಗ್ತದೆ. ಅಂದರೆ ನಮ್ಮ ಜೀವನವನ್ನು ಕೂಡ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಆ ಪುಸ್ತಕ ಓದಿದೆ. ಒಬ್ಬ ವ್ಯಕ್ತಿ ಅಂದರೆ ಹೇಗಿರಬೇಕು. ಒಂದು ಉದಾಹರಣೆ ಕೊಡ್ತೇನೆ, ನಿನ್ನ ಪೇಪರ್ಗಳು ಕೂಡ ಇದೆ. ಅವರದ್ದು ಆ್ಯಕ್ಚುಲಿ ಅವರು ಕನಸಿನ ಮನೆ ನಿತ್ಯೋತ್ಸವ ಅಂತೇಳಿ, ನಿತ್ಯೋತ್ಸವ ಅಂತ ಮನೆ ಕಟ್ಕೊಂಡು ಬೆಂಗಳೂರಲ್ಲಿ ಅವರಿದ್ದಿದ್ದು ಪದ್ಮನಾಭ ನಗರದಲ್ಲಿ. ಅದೊಂದು ಚಿಕ್ಕ ಮನೆ, ಮೊನ್ನೆ ಬಹುಶಃ ಅವರ ತೀರಿಕೊಂಡಾಗ ಅದೇ ಮನೆಯಲ್ಲಿ ಚಿಕ್ಕದಾದ ಒಂದು ಮನೆ, ಒಂದು 3 ರೂಮ್ ಇದೆ, ಮೇಲೊಂದು ಅವರದ್ದು ಪ್ರೈವೇಟ್ ರೂಮ್ ಇದೆ. ಅವರು ಮನಸ್ಸು ಮಾಡಿದರೆ ಅವರದ್ದೇ ಕನಸಿನ ಆ ನಿತ್ಯೋತ್ಸವ ಮನೇಲಿ ಇರ್ಬೋದು, ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಅಲ್ಲಿ ಅವರ ಮಿಸ್ಸಸ್ಸು ಕೂಡ ಸ್ವಲ್ಪ ಬೆಡ್ಡಿಡಲ್ಲ, ಅವ್ರ ಕಾಲಿಗೆ ಮಂಡಿ ನೋವಿತ್ತು, ಆರ್ಥ್ರೈಟಿಸ್. ಮತ್ತು ಅವರ ಅತ್ತೆ ಇದ್ದಾರೆ, ಅವ್ರ ತಾಯಿಯ ಅವರ ಹೆಂಡತಿಯ ಅಮ್ಮ, ಅವರಿಗೆ 94 ವರ್ಷ ಆಗಿದೆ, ಅವರಿಗೆ ಬೆಡ್ ರಿಡಲ್ಲ. ಆ ಇಬ್ಬರನ್ನು ನೋಡ್ಕೊಳ್ಳಿಕ್ಕೋಸ್ಕರ ಅವರು ಆ ಮನೆಗೆ ಹೋಗ್ತಿರಲಿಲ್ಲ, ಇಲ್ಲೇ ಇರ್ತಿದ್ರು. ಅಂದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಅಲ್ಲಿ ಬೇಕಾದ ಹಾಸ್ಪಿಟಲ್ ಆಗಿದ್ದಾರೆ ನಿತ್ಯೋತ್ಸವ ಮನೆಯಲ್ಲಿ. ಅಂದರೆ ಅಷ್ಟೊಂದು ತ್ಯಾಗ ಮನೋಭಾವ. ಈಗ ಎಷ್ಟೋ ಜನ ನಾವು ನೋಡ್ತೇವೆ, ನಮ್ಮ ತಂದೆ ತಾಯಿಗಳನ್ನು ನಾವು ಎಷ್ಟರ ಮಟ್ಟಿಗೆ ನೋಡ್ಕೊಳ್ತೇವೆ. ಇವರು ಸ್ವಂತ ಅತ್ತೆಯನ್ನೇ ಸ್ವಂತ ತಾಯಿಗಿಂತಲೂ ಜಾಸ್ತಿಯಾಗಿ ನೋಡ್ಕೊಳ್ತಾ ಇದ್ರು. ನಾನು ಕಂಡಾರು ನೋಡಿದ್ದೇನೆ. ಅವರು ಪಾಪ ಬಾತ್ರೂಮ್ಗೆ ಹೋಗ್ಲಿಕ್ಕಾಗ ಇವ್ರ ಕೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು ಕೆಲಸದವ್ರು ಬರ್ತಾರೆ ಅಂಥ ಒಂದು ಮಹಾನ್ ವ್ಯಕ್ತಿ. ಮತ್ತು ಅವರ ಸಾಧನೆ ಬಗ್ಗೆ ಹೇಳಲಿಕ್ಕೆ ಹೋದರೆ ಇಷ್ಟು ಇದೆ. ಇದು ಅವರು ಬಯೋಡೇಟಾ ಅಂತಲ್ಲ, 4 ಪ್ರಶಸ್ತಿ ಪಡ್ಕೊಂಡಿರೋದು. ಮತ್ತು ಕನ್ನಡ ನಾಡಿಗೋಸ್ಕರ ಏನೇನು ಸೇವೆ ಸಲ್ಲಿಸ್ತಾರೆ. ಅವ್ರು ಬಯೋಡೇಟಾ ಓದಲಿಕ್ಕೆ ಒಂದು 3 ಪೇಜಸ್ ಇದೆ. ಓಕೆ, ಅದರಲ್ಲಿ ಕೆಲವೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಿಸಾರ್ ಅಹಮದ್ ಸರ್ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ಳೋದು ಕವಿ ಮಾತ್ರ. ಅಂದರೆ ಕವಿಯಾಗಿ ತುಂಬ ಸಾಹಿತ್ಯ ಬರೆದಿದ್ದಾರೆ, ಒಳ್ಳೆಯ ಹೆಸರು ಪಡೆದಿದ್ದಾರೆ ಹಾಗೆ. ಆದರೆ ಅವರು ಕನ್ನಡ ನಾಡಿಗೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆಗೆ 100 ವರ್ಷಗಳಿಂದ ಒಂದು ಹೋರಾಟ ನಡೀತಾ ಇತ್ತು. ಆದರೆ ನಿಸಾರ್ ಅಹಮದ್ ಅವರು ಅದಕ್ಕೆ ಭಾಗಿಯಾಗಿ ತುಂಬ ಹೋರಾಟ ಮಾಡಿ ಮನೆಗೂ ಕೇಂದ್ರ ಸರ್ಕಾರದ ಶಾಸ್ತ್ರೀಯ ಒಂದು ಸ್ಥಾನವನ್ನು ಗಳಿಸಿಕೊಟ್ಟರು. ಇಂಥ ಹಲವಾರು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ, ಆಕಾಶವಾಣಿ ಅಭಿವೃದ್ಧಿ ಅಧ್ಯಕ್ಷರಾಗಿ, ಮತ್ತು ರಾಷ್ಟ್ರೀಯ ಮಟ್ಟದ NCERT ಗೌರವ ಸದಸ್ಯರಾಗಿ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಒಂದು ಶ್ರಮವನ್ನು ವಹಿಸಿದ್ದಾರೆ. ಅದೆಲ್ಲವನ್ನು ಇದರಲ್ಲಿದೆ. ಮತ್ತು ಅವರು ಪಡೆದ ಪ್ರಶಸ್ತಿಗಳು ಮತ್ತು ಕೃತಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಕೃತಿಗಳು 100 ಕೃತಿಗಳಿದೆ ಅವರು ಬರೆದಿದ್ದು. ಖಾಲಿ ಕವನ ಮಾತ್ರ ಅಲ್ಲ, ನಮಗೆ ಅವ್ರ ಕವನ ಮಾತ್ರ ಗೊತ್ತಿದೆ, ನಿತ್ಯೋತ್ಸವ ಕವಿ ಅಂತ ಹಾಡುಗಳನ್ನು ಕೇಳಿದ್ದೇವೆ. ಅಷ್ಟೂ ಅಲ್ಲ, ಅವರು ವಿಮರ್ಶೆಗಳನ್ನು ಬರೆದಿದ್ದಾರೆ. ರಷ್ಯಾ
ಫಿನ್ಲ್ಯಾಂಡ್ ಇದು ಲ್ಯಾಂಗ್ವೇಜ್ ಇದು ಬೇರೆ ಬೇರೆ ಭಾಷೆಯ ಒಳ್ಳೊಳ್ಳೆ ಸಾಹಿತ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ದೊಡ್ಡ ದೊಡ್ಡ ನೊಬೆಲ್ ಪಾರಿತೋಷಿಕ ಪಡೆದಂಥ ಸಾಹಿತ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸಿಕೊಟ್ಟಿದ್ದಾರೆ. ಶೇಕ್ಸ್ಪಿಯರ್ ನಾಟಕಗಳನ್ನು ಭಾಷಾಂತರಿಸಿಕೊಟ್ಟಿದ್ದಾರೆ ತುಂಬ. ಮತ್ತು ನಾಟಕಗಳನ್ನು ಕೆಲವೊಂದು ನಾಟಕ ಬರೆದಿದ್ದಾರೆ, ವಿಜ್ಞಾನ ಸಾಹಿತ್ಯವನ್ನು ಬರೆದಿದ್ದಾರೆ ಮತ್ತು ವಿಮರ್ಶೆಯನ್ನು ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಅವರು ಸಾಹಿತ್ಯ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅವರ ಪ್ರಶಸ್ತಿಯನ್ನು ಓದಲಿಕ್ಕೆ ಹೋದರೆ ಇದೊಂದು ಪ್ರಶಸ್ತಿ ಪಡೆದಿದೆ, ಒಂದು 4 ಪೇಜ್ ಇದೆ. ಕೆಲವೊಂದು ಮಾತ್ರ ಹೇಳ್ತೇನೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ 1981, ಕುವೆಂಪು ಹೆಸರಿನ ವಿಶ್ವಮಾನವ ಪ್ರಶಸ್ತಿ 1996, ಸರ್ ಎಂ ವಿಶ್ವೇಶ್ವರಯ್ಯ ಹೆಸರಿನ ಕರ್ನಾಟಕ ಜ್ಯೋತಿ ಪ್ರಶಸ್ತಿ 1997, ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಸಾಹಿತ್ಯ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, ಡಾಕ್ಟರ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ ಅನತ್ರ ನಿರ್ಮಾಣ ಸಾಹಿತ್ಯ ಪ್ರಶಸ್ತಿ, ವಿಶ್ವವಿಖ್ಯಾತ ಭೌತ ವಿಜ್ಞಾನಿ ಡಾಕ್ಟರ್ ಶಾತಾಚಾರ್ಯ ಹೆಸರಿನ ಮಾಧುರಿ ಸಾಹಿತ್ಯ ಪುರಸ್ಕಾರ, ಮಂಗಳೂರಿನ ಸಂದೇಶ ಸಾಹಿತ್ಯ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವ, ಕರ್ನಾಟಕ ಸರ್ಕಾರದ ಪ್ರಪ್ರಥಮ ಹಾಗೂ ಗೌರವಾನ್ವಿತ ಡಿ ದೇವರಾಜ ಅರಸು ಪುರಸ್ಕಾರ, ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಾಹಿತ್ಯ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ನ ಪ್ರಪ್ರಥಮ ವರ್ಷದ ವ್ಯಕ್ತಿ ಪ್ರಶಸ್ತಿ, ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಗೌರವ 2008ರಲ್ಲಿ, ಶೂನ್ಯ ಪೀಠ ಪ್ರಶಸ್ತಿ, ಚುಂಚ ವಾರ್ಷಿಕ ಪ್ರಶಸ್ತಿ, ಡಾಕ್ಟರ್ ದ.ರಾ. ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿಯ ಗೌರವ ಪ್ರಶಸ್ತಿ, ಯುಗಾದಿ ಪ್ರಶಸ್ತಿ, BM ಶ್ರೀ ಪ್ರಶಸ್ತಿ, ವಿಶೇಷ ಶ್ರೇಷ್ಠ ಸೇವಾ ಪ್ರಶಸ್ತಿ, ಗೌರವ ಕರ್ನಾಟಕ ರಾಜ್ಯಪಾಲರು ನೀಡಿದ ಗೌರವ ಸಮರ್ಪಣೆ, ಆರ್ಯಭಟ ಪ್ರಶಸ್ತಿ, ಭಾಗೀರಥಿ ಬಾಯಿ ನಾರಾಯಣ ಮಹಾನೆ ಸಾಹಿತ್ಯ ಪುರಸ್ಕಾರ, ಸಹಕಾರ ರತ್ನ ಪ್ರಶಸ್ತಿ, ಕನ್ನಡ ರತ್ನತಿಲಕ ಪ್ರಶಸ್ತಿ, ಮಂಜೇಶ್ವರ ಗೋವಿಂದ ಪೈ ಸಾಹಿತ್ಯ ಪ್ರಶಸ್ತಿ, ಸಾಹಿತ್ಯ ಕಲಾನಿಧಿ ಪ್ರಶಸ್ತಿ, ಜ್ಞಾನ ಸಂಜೀವಿನಿ, ಶ್ರೀಮತಿ ಲಕ್ಷ್ಮೀದೇವಿ ಪ್ರಶಸ್ತಿ, ತೆಲುಗು ಜ್ಞಾನ ಸಮಿತಿ ಪ್ರಶಸ್ತಿ, ಮಂದಾರ ಪ್ರಶಸ್ತಿ. ಹೀಗೆ ಅಷ್ಟು ಮಾತ್ರ ಅಲ್ಲದೆ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿಯನ್ನು ಕೂಡ ಅವರು ಮಂಗಳೂರಿನಲ್ಲಿ ಪಡ್ಕೊಂಡಿದ್ದರು. ಹೀಗೆ ಅವು ಲಿಸ್ಟು ಓದಲಿಕ್ಕೆ ಹೋದರೆ ತುಂಬ ಇದೆ. ಅಂದರೆ ಅವರಿಗೆ ಸುಮ್ಮನೆ ಆ ಪ್ರಶಸ್ತಿಗಳು ಬರಲಿಲ್ಲ ಅಥವಾ ಆ ಪ್ರಶಸ್ತಿಯಿಂದ ಅವರು ಹೋಗಲಿಲ್ಲ, ಎಲ್ಲ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದಿದೆ. ಆಯಿತಾ. ಇನ್ನೊಂದು ಹೇಳಬೇಕಂತ ಹೇಳಿದರೆ ಅವರಿಗೆ ರಾಷ್ಟ್ರಕವಿ ಇದಕ್ಕೆ ಗೌರವ ಕೂಡ ಅವರ ಹೆಸರು ಇದಾಯಿತು, ಕರ್ನಾಟಕದಾದ್ಯಂತ ನಿಸಾರ್ ಅಹಮದ್ ಅವರಿಗೆ ಕೊಡಬೇಕಂತ ಆಯಿತು. ಆದರೆ ಏನೋ ಒಂದು ಕಾರಣದಿಂದ ಅಥವಾ ಏನೋ ಒಂದು ರಾಜಕೀಯ ನೆಲೆಯಲ್ಲಿ ಅವರಿಗೆ ಆ ಪ್ರಶಸ್ತಿ ಸಿಗಲಿಲ್ಲ. ಆದರೆ ಅವರಿಗಿರೋ ಇನ್ಫ್ಲುಯೆನ್ಸ್ಗೆ ಅವರು ಮನಸ್ಸು ಮಾಡಿದರೆ ಆ ಪ್ರಶಸ್ತಿಯನ್ನು ತೆಗೆದುಕೊಳ್ಬೋದಿತ್ತು. ಅವರು ಹೇಳ್ತಾ ಇದ್ದರು, ಯಾವುದೇ ಪ್ರಶಸ್ತಿ ಇದ್ದರೂ ಅದು ಅದಾಗಿ ಬರಬೇಕು, ನಮ್ಮ ಸಾಧನೆ ನಮಗೆ ನಿಜವಾಗಿ ಅದಕ್ಕೆ ಡಿಸರ್ವಿಂಗ್ ಇದ್ದರೆ ದೇವರು ನಮಗೆ ಕೊಡ್ತಾನೆ, ನಾವು ಅದರಿಂದ ಹೋಗ್ಬೇಕಂತಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ದರು. ಸೊ ಅಂಥ ಅಮೂಲ್ಯವಾದ ವ್ಯಕ್ತಿತ್ವ ನಮಗೆ ಅವರ ಮೂಲಕ ನಮಗೆ ಸಿಗ್ತದೆ, ಅವರಿಂದ ಕಲಿಯುವಂಥದ್ದು ತುಂಬ ಇದೆ. ಅಂಥ ಒಂದು ಮಹಾನ್ ವ್ಯಕ್ತಿ ಇತ್ತೀಚೆಗೆ ನಮಗೆ ನಿಧನರಾದರು. ದುರದೃಷ್ಟ ಅಂತ ಹೇಳಿದ್ರೆ ಈ ಕೋವಿಡ್-19ಯಿಂದಾಗಿ ನಾವು ಕೆಲವರು ಎಲ್ಲ ಹೋಗ್ಬೇಕಂತ ಇತ್ತು, ನಮ್ಮ ಭಾಷಾ ಅವರು ತ್ಯಾಗಮ್ಮ ಅವರು, ಬಟ್ ಹೋಗುವ ಸ್ಥಿತಿಯೂ ಕೂಡ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಲೇ ಅವರ ಮಗಳು ಪಾಪ ಅಮೇರಿಕಾದಲ್ಲಿದ್ದಾಳೆ, ಅವರ ಪ್ರೀತಿಯ ಮಗಳಿಗೂ ಕೂಡ ತಂದೆಯನ್ನು ಭಾರಿ ಪ್ರೀತಿ, ಅವಳಿಗೂ ಕೂಡ ತಂದೆಯ ಒಂದು ಫುನರಲಿಗೆ ಭಾಗಕ್ಕೆ ಸಾಧ್ಯ ಆಗ್ತಿಲ್ಲ. ಖಾಲಿ ಒಂದು ವೀಡಿಯೋ ಕಾನ್ಫರೆನ್ಸಲ್ಲಿ ಅವರು ಇದನ್ನೆಲ್ಲ ಬಾಡಿ ತೋರಿಸಿ ಆ ಥರ ಒಂದು ಸ್ಥಿತಿ ಬಂದಿದೆ. ನಾನಂತೂ ಹೋಗಲೇಬೇಕಿತ್ತು, ಬಟ್ ಅನಿವಾರ್ಯ ಕಾರಣದಿಂದ ಹೋಗ್ಲಿಕ್ಕಾಗಲಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮನ್ನು ಅಗಲಿರೋದು ನಿಜವಾಗಿ ಒಂದು ದುರಂತ. ಮತ್ತು ಈಗಾಗಲೇ ನಾನು ಅವರ ಒಂದು ಒಡನಾಟದ ಲೇಖನವನ್ನು ಈಗಲೇ ಬರೆದು ಅದು ಪ್ರಕಟವಾಗಿದೆ ಅವಧಿಯಲ್ಲಿ. ಈಗಾಗಲೇ ಅದು ಸಿಗ್ತದೆ, ವಾಟ್ಸಪ್ಪಲ್ಲಿ ಸಿಗ್ತದೆ. ಅವಧಿ ಅಂತ ಒಂದು ಮ್ಯಾಗ್ಝಿನ್ ಇದೆ, ಅದರಲ್ಲೂ ಕೂಡ ಸಿಗ್ತದೆ. ಹಾಗೆ ಬೇರೆ ಬೇರೆ ನಮ್ಮ ತ್ಯಾಗ ಮಾಡಿರ್ಬೋದು, ನಮ್ಮ ರವೀಂದ್ರ ಎಲ್ಲರೂ ಕೂಡ ಅವರ ಒಂದು ನಿಕಟ ಸಂಬಂಧ ಇದೆ. ಎಲ್ಲರೂ ಕೂಡ ಅವರಂದರೆ ಒಂದು ಸಲ ಭೇಟಿಯಾಗಿದ್ದಿರ್ಬೋದು, ಅಷ್ಟೊಂದು ಪ್ರೀತಿ ವಾತ್ಸಲ್ಯ. ಮತ್ತು ಇನ್ನೊಂದು ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಎಡಪಡಿತ ಸರ್ ಆವಾಗ ರಿಜಿಸ್ಟರ್ ಆಗಿ ಸೇವೆ ಸಲ್ಲಿಸ್ತಾಯಿದ್ರು. ನಮ್ಮ ಪ್ರಾಣಿ ಜಗತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಾನು ಓಲ್ಡ್ ಸೆನೆಟಲ್ಲಿ ಹಾಲನ್ನು ಮಾಡುವಂತಿತ್ತು. ಆವಾಗ ಇವರು ನಮ್ಮ ರಿಜಿಸ್ಟರ್ ಹೇಳಿದರು ಏನಂತ ಹೇಳಿದರೆ, ನೋಡಿ ಅವರು ನಿಸಾರ್ ಅಹಮದ್ ಬರ್ತಾಯಿದ್ರು, ಅವರು ಅಂಥ ಮಹಾನ್ ವ್ಯಕ್ತಿ, ಅಂಥ ವ್ಯಕ್ತಿ ಬರುವಾಗ ಓಲ್ಡ್ ಸೆನೆಟ್ ಅವೆಲ್ಲ ಕಾರ್ಯಕ್ರಮ ಬೇಡ, ನೀವು ಆಡಿಟೋರಿಯಮ್ ಎಲ್ಲ ಬೇಡ, ನಾನು ನಿಮಗೆ ಕೀಯೆಲ್ಲ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೇನೆ ಅಂತೇಳಿ ಅದನ್ನು ಒಂದು ಅನಿವಾರ್ಯ ಕಾರಣದಿಂದ ಅವರು ಆ ದಿನ ಡೆಲ್ಲಿ ಎಲ್ಲ ಹೋಗಬೇಕಿತ್ತು, ಅವರು ಭಾಗಿಯಾಗಲಿಕ್ಕಾಗಲಿಲ್ಲ. ಅವರ ಪ್ಲೇಸಲ್ಲಿ ನಮ್ಮ ಚಿನ್ನಪ್ಪ ಗೌಡರನ್ನ ಡೆಪ್ಯೂಟ್ ಮಾಡಿದ್ರು, ಪ್ರೊಫೆಸರ್ ಚಿನ್ನಪ್ಪ ಗೌಡರನ್ನು. ಹಾಗಾಗಿ ಅವರು ಆ ದಿನ ಬರಲಿಕ್ಕಾಗಲಿಲ್ಲ.
ಅವರಿಗೂ ಕೂಡ ಅಷ್ಟೇ ಆದ ಒಂದು ಪ್ರೀತಿ ವಿಶ್ವಾಸ ಅವ್ರ ಬಗ್ಗೆ ಅಭಿಮಾನ ಇತ್ತು. ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಸೇರಿದ್ದೀರಿ ಇಂಥ ಒಂದು ಸಂದರ್ಭದಲ್ಲೂ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ ಹೇಳ್ತೇನೆ. ಮತ್ತು ಮುಖ್ಯವಾಗಿ ನಮ್ಮ JC ಅಧ್ಯಕ್ಷರಾದ ಫ್ರಾನ್ಸಿಸ್ ಪುಟ್ಟಿನವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ ಮನಸಾರ ಸಲ್ಲಿಸ್ತೇನೆ. ಯಾಕಂದರೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಶಾರ್ಟ್ ಡ್ಯೂರೇಷನಲ್ಲಿ ಒಂದು ಮಾಡಿದ್ದಾರೆ. ಪಾಪ ತುಂಬ ಹೋರಾಟ ಮಾಡಿದ್ದಾರೆ, ಬೆಳಗ್ಗೆಯಿಂದ ಅವರಿಗೂ ತ್ಯಾಗಮೂರ್ತಿ ಸೇರಿದ್ದಾರೆ. ನಾನು ಅವರಿಬ್ಬರಿಗೂ ಆಭಾರಿಯಾಗಿದ್ದೇನೆ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಸಲ್ಲಿಸಿ ನನ್ನ JCI ಸ್ಥಾಪಕಾಧ್ಯಕ್ಷರು JC ತ್ಯಾಗಂ ಹರೇಕಳ, ಆನಂದ ಮಾಸ್ಟರ್ ಅಸೈಗೋಳಿ, ಭಾಷಾ ಸಾಂಬಾರ್ ತೋಟ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಸಾಮಾಜಿಕ ಅಂತರನ್ನು ಕಾತೊಂದು ಶಿಷ್ಟಾಚಾರ ನಡತಿನ ಶ್ರದ್ಧಾಂಜಲಿ ಕಾರ್ಯಕ್ರಮ JC ಪ್ರಭಾಕರ್ ಜೋಗಿ ಸಭೆ ಸುಧಾರಿಕೆ ಮಲ್ತೇರು. JC ಪ್ರತಿಮಾ ಹೆಬ್ಬಾರ್ ಸೊಲ್ಮೆ ಸಂದಾಯರಿ.